ಉತ್ಸಾಹಿ ಯುವ ಸಾಹಸಿ ಬೈಕ್ ಕ್ರೀಡಾಳುಗಳಾದ ಖ್ಯಾತ ಯೂಟ್ಯೂಬರ್ ಹಾಗೂ ಶಟರ್ ಬಾಕ್ಸ್ ಫಿಲ್ಮ್ಸ್ ಪ್ರಾಯೋಜಕರಾದ ಸಚಿನ್ ಮತ್ತು ಮಣಿಪಾಲದ ಯುವ ಉದ್ಯಮಿ ಹಾಗೂ ಸಾಹಸ ಬೈಕಿಂಗ್ ಕ್ರೀಡಾಪಟು ಅರ್ಜುನ್ ಪೈ, ಅನ್ನಿ ಅರುಣ್ ಮತ್ತು ಸಾಯಿ ಕಿರಣ್ ಶೆಟ್ಟಿ ಬೈಕ್ನಲ್ಲಿ ಪ್ರವಾಸಗೊಂಡು ಇಂಡೋ ಚೀನಾ ಗಡಿ ಪ್ರದೇಶದ 15,300 ಅಡಿ ಎತ್ತರದ ಜಪಾಕ್ನಲ್ಲಿ ತುಳುನಾಡ ಧ್ವಜವನ್ನು ಹಾರಿಸಿ ತುಳು ಪ್ರೇಮ ಮೆರೆದಿದ್ದಾರೆ. ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂಕಲ್ಲ ತುಳುನಾಡು, ಮೊಗಲ ತುಳುನಾಡು. ಹೊಸದಿಲ್ಲಿಯಿಂದ ಈ ಬೈಕ್ ಪ್ರವಾಸ ಪ್ರಾರಂಭಿಸಿದ ಅವರು 1900 ಕಿಲೋಮೀಟರ್ ದೂರ ಕ್ರಮಿಸಿ ಹಿಕ್ಕಿಂ ಮತ್ತು 11,320 ಅಡಿ ಎತ್ತರದ ಇಂಡೋ ಚೈನಾ ಗಡಿಯ ಕೊನೆಯ ಗ್ರಾಮವಾದ ಚಿಕ್ಟುಲ್ ಗ್ರಾಮಕ್ಕೂ ಭೇಟಿ ನೀಡಿದ್ದಾರೆ. ಅರ್ಜುನ್, ಅನ್ನಿ ಅರುಣ್ ಮತ್ತು ಸಾಯಿ ಕಿರಣ್ ಶೆಟ್ಟಿ ಇವರು ಹೊಸದಿಲ್ಲಿಯಿಂದ ಮಾರ್ಚ್ 1ರಂದು ಬೈಕ್ ಯಾತ್ರೆಯನ್ನು ಪ್ರಾರಂಭಿಸಿ 1900 ಕಿಲೋಮೀಟರ್ ಕ್ರಮಿಸಿ ಸಿಲಿಗುರಿಯನ್ನು ತಲುಪಿದ್ರು. ಮೊದಲ ಹಂತದ ಬೈಕ್ ಯಾತ್ರೆಯಲ್ಲಿ ದೇಶಾದ್ಯಂತದಿಂದ ಆಗಮಿಸಿದ 15 ಬೈಕರ್ಗಳ ತಂಡ ಪಾಲ್ಗೊಂಡಿತ್ತು. ಮಾರ್ಚ್ 16ರಿಂದ ಹಿಮಾಚಲ ಪ್ರದೇಶದ ದುರ್ಗಮ ಹಿಮಚ್ಛಾದಿತ ಪ್ರದೇಶಗಳಲ್ಲಿ ಬೈಕ್ ಯಾತ್ರೆಯನ್ನು ಉತ್ಸಾಹಿ ಯುವಕರ ತಂಡ ಮುಂದುವರಿಸಿತು. ತುಳುನಾಡ ರಕ್ಷಣಾ ವೇದಿಕೆ ಈ ಹಿಂದೆಯೂ ಸಚಿನ್ ಶೆಟ್ಟಿಯವರ ಸಾಧನೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಸನ್ಮಾನಿಸಿದೆ.